ಗಟ್ಟಿಯಾಗಿ ಇಟ್ಟು ಮತ್ತೆ ಭಾರತ ಇತಿಹಾಸದಲ್ಲಿ ಏನು ಭಾರತದ ಒಂದು ಸ್ಥಾನಮಾನ ಇತ್ತಲ್ಲ ಅದನ್ನು ಗಟ್ಟಿಪಡಿಸಕ್ಕೆ ಇದು ಒಂದು ಪಕ್ಷದಿಂದಲೇ ಆಗತ್ತೆ ಹೊರತು ಯಾವ ಪಕ್ಷದಿಂದ ಆಗಲ್ಲ. ಇವೆಲ್ಲ ಹೆಮ್ಮೆ ಭಾರತೀಯ ಆಗಿರಲಿಲ್ಲ. ದಿನ ಭಾರತ ಗಟ್ಟಿ ಆಗ್ಬೇಕು, ಸಮೃದ್ಧ ಭಾರತ, ಒಂದು ಭಾರತ ಇಡೀ ಪ್ರಪಂಚದಲ್ಲಿ ಒಂದು ಸ್ಥಾನಮಾನ ಏನು ಗಳಿಸ್ತಾ ಇದಲ್ಲ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಧಾನಮಂತ್ರಿ ಮೋದಿ ಅವರಿಗೆ ಕೈ ಜೋಡಿಸಿ ನಾವು ಭಾರತವನ್ನು ಗಟ್ಟಿ ಮಾಡಬೇಕು. ಉಳಿದ ಆಡಳಿತ ಮತ್ತು ಇತ್ಯಾದಿಗಳು, ಜನರ ಸಮಸ್ಯೆ ಇತ್ಯಾದಿಗಳು ತನ್ನ ಪಾಡಿಗೆ ಸರಿ ಮುಂದೆ ಹೋಗ್ತಾ ಹೋಗತ್ತೆ. ಇಲ್ಲಿಗೆ ಮೊದಲು ನಮ್ಮ ದೇಶ ಗಟ್ಟಿ ಆಗ್ಬೇಕು, ದೇಶಕ್ಕೆ ಒಂದು ಒಳ್ಳೆ ಹೆಸರು ಬೇಕು, ಮತ್ತೆ ದೇಶ ಎಲ್ಲಕ್ಕಿಂತ ಮಜಬೂತ್ ದೇಶ ಆಗ್ಬೇಕು ಇಡೀ ಪ್ರಪಂಚದಲ್ಲಿ ಅಂತ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಇಂಥ ಒಂದು ಕಾರ್ಯದಲ್ಲಿ ಮತ್ತೆ ಒಂದು ಪಕ್ಷ ಕಟ್ಟುವಾಗ ಮುಖ್ಯವಾಗಿ ಯುವಕರು ಮಹಿಳೆಯರಿಗೆ ಏನು ಈ ಪಕ್ಷದಲ್ಲಿ ಸ್ಥಾನಮಾನ ಸಿಗ್ತಾ ಇದಲ್ಲ ಅದಕ್ಕೆ ನೋಡಿ ನನಗೆ ಬಹಳ ಪ್ರಭಾವಿತ ಆಗಿದ್ದೀನಿ. ಮತ್ತೆ ಈ ಮುಂದೆ ಬರೋ ದಿನಗಳಲ್ಲಿ ಮಾನ್ಯ ಕಟೀಲ್ ಸರ್ ಅವರು ಮತ್ತೆ ಬೊಮ್ಮಾಯಿ ಸರ್ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಸರ್ ಅವರು, ಬಿ ಎಲ್ ಸಂತೋಷ್ ಸರ್ ಅವರು ಮತ್ತೆ ಯಡಿಯೂರಪ್ಪ ಸರ್ ಅವರು ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡ್ತಾರಲ್ಲ ಅದರ ಪ್ರಕಾರವಾಗಿ ನಾನು ಏನೇ ಕೆಲಸ, ಜವಾಬ್ದಾರಿ, ದೈನಂದಿನ ಕೆಲಸ ಏನೇ ಇದ್ರು ಸಹ ನನಗೆ ತಿಳುವಳಿಕೆ ಇರುವಷ್ಟು ನಾನು ನಡ್ಕೊಂಡು ಹೋಗ್ತೀನಿ ಇಲ್ಲಿಗೆ. ಸೊ ತಮ್ಮೆಲ್ಲರ ಅಪಾರ ಸಹಕಾರ ಕೇಳ್ತೀನಿ ಹಾಗೂ ಸರ್ದು ಮಾರ್ಗದರ್ಶನ ಕೇಳ್ತೀನಿ ಸರ್. ಮತ್ತೆ ಹಿರಿಯರು ಕೂಡ ಶಂಕರಪ್ಪನವ್ರು ಕೂಡ ಇದ್ದಾರೆ. ಎಲ್ಲ ಅತ್ಯಂತ ಅನುಭವಿ ರಾಜಕಾರಣಿಗಳು ಇಲ್ಲಿ ಇದ್ದಾರೆ. ಸೊ ನನಗೂ ಸಾಕಷ್ಟು ಕಲಿಯುವಂತ ವಿಷಯಗಳಿದೆ. ಸೊ ಇವತ್ತು ನಾನು ನಳಿನ್ ಕಟೀಲ್ ಸರ್ಗೆ ಅವರ ಅಮೂಲ್ಯ ಸಮಯನ ಕೊಟ್ಟು ನನಗೆ ಪಕ್ಷದಲ್ಲಿ ಬರಮಾಡ್ಕೊಂಡಿದ್ದಕ್ಕೆ ತುಂಬಾ ತಮಗೆ ಧನ್ಯವಾದ ಹೇಳ್ತೀನಿ. ಎಷ್ಟು ಹೇಳ್ತಾರೆ ಮಾತುಗಳು.